ಅಣ್ಣನಾದ ಕೌರವನ ಆಜ್ಞೆ ಪಡೆದು ಸೀರೆ ಎಳೆದೆಳೆದು ಸುಸ್ತಾಗಿ ಬೀಳುತ್ತಾನೆ. ಕೌರವ ಉತ್ತೇಜಿಸಿದಾಗ ಪುನಃ ಚೇತರಿಸಿ ಕ್ರೌರ್ಯದಿಂದ ಸೀರೆ ಎಳೆದು ನಿಶಕ್ತನಾಗಿ ಬೀಳುತ್ತಾನೆ. ಚಾರಕರು ಕೊಟ್ಟ ನೀರು ಕುಡಿದು ಪುನಃ ಸೀರೆ ಎಳೆಯಲು ಹೋಗಿ ಬಿದ್ದಾಗ ಚಾರಕರು ಆತನನ್ನ ಎತ್ತಿಕೊಂಡು ಹೋಗುತ್ತಾರೆ. ಇದು ದ್ರೌಪದಿ ವಸ್ತ್ರಾಪಹಾರ ಯಕ್ಷಗಾನದ ದೃಶ್ಯ. ಸೀರೆ ಎಳೆಯುವ ದುಶ್ಯಾಸನನಾಗಿ ಅರುವ ಕೊರಗಪ್ಪ ಶೆಟ್ಟರ ಪಾತ್ರ ನೋಡಲಿಕ್ಕಾಗಿಯೇ ಒಂದು ಕಾಲದಲ್ಲಿ ಈ ಪ್ರಸಂಗ ಜನಪ್ರಿಯತೆ ಗಳಿಸಿತ್ತು. ಇಂದಿಗೂ ದುಶ್ಯಾಸನ ಪಾತ್ರವಾಡಲು ಅರುವದವರೇ ಬೇಕೆನ್ನುವ ಪ್ರೇಕ್ಷಕ ವರ್ಗವೇ ಇದೆ ಎಂಬುದು ಸುಳ್ಳಲ್ಲ. ಪಾಂಡವರ ವಿಚಾರವಾಗಿ ಸಂತುಷ್ಟ ಹೃದಯಿಯಾದಂತಹ ನಮ್ಮ ಧ್ವಜ ತನ್ನ ಆಜ್ಞೆಗೆ ವಿರೋಧವಾಗಿ ವರ್ತಿಸಿದ ದೂರ್ತೆ ಪಾಂಚಾಲಗೆ ನಯನ ಸಂಕೇತದಿಂದ ತಿಳಿಸಿದ್ದೇನು. ಇವಳ ಸೀರೆಯನ್ನು ಸೆಳಿಬೇಕೆಂದಲ್ಲವೇ ಅಣ್ಣನ ಆಜ್ಞೆ ಶಿರೋಧ. ಸಣ್ಣ ಪಾತ್ರವಾದ ದುಶ್ಯಾಸನ ಪಾತ್ರಕ್ಕೆ ಮಹತ್ವ ಬಂದುದು ಅರುವರಿಂದಾಗಿ. ಭ್ರಾತೃನಿಷ್ಠ ತಮ್ಮನಾಗಿ ಕ್ರೌರ್ಯವೇ ಮೂರ್ತಿವೆತ್ತಂತೆ ದುಷ್ಟತನವನ್ನ ಸಮರ್ಥವಾಗಿ ಪ್ರಸ್ತುತಿಪಡಿಸಿದ್ದು ಅರುವರ ಸಾಧನೆ. ಬಲಗೈಯಲ್ಲಿ ಕರವಸ್ತ್ರ ಹಿಡಿದು ಎಡಗೈಯನ್ನ ಎದೆಗೆ ಹಿಡಿದು ಪ್ರವೇಶ ಮಾಡುವ ಅರುವದವರ ಶೈಲಿ ಇವತ್ತಿಗೂ ಆಕರ್ಷಕ. ಎಂಬತ್ತರ ಯುವಕ ಅರುವದವರ ರಂಗದಲ್ಲಿಯ ಕೆಲಸ ಕಂಡಾಗ ಯುವಕರು ನಾಚುತ್ತಾರೆ. ಈಗಲೂ ಪ್ರವೇಶಕ್ಕೆ ಕನಿಷ್ಠ 10 ದಿಗಿಣ ಹೊಡೆಯುವ ಸಾಮರ್ಥ್ಯ ಹೊಂದಿ ಶ್ರೀಕೃಷ್ಣ ಶ್ರೀರಾಮನಂತಹ ಪಾತ್ರ ನಿರ್ವಹಿಸುವುದು ಕಂಡಾಗ ಬೆರಗಾಗಬೇಕಾದುದೇ. ಅರುವ ಕೊರಗಪ್ಪ ಶೆಟ್ಟಿ ಅವರೇ, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಆಕರ್ಷಿಸಿದದ್ದು ಹೇಗೆ? ಅದು ಸ್ವೇಚ್ಛೆಯಲ್ಲ ಪರೇಚ್ಛೆಯಲ್ಲ, ಮತ್ತೆ ಕಾಲದ ಒತ್ತಡ. ನೀವು ಮೇಳಕ್ಕೆ ಸೇರಿದ್ದು ಎಷ್ಟನೇ ನಿಮ್ಮ ವಯಸ್ಸಿನಲ್ಲಿ? 15ನೇ ವರ್ಷ ಪ್ರಾಯದಲ್ಲಿ. ಕೊರಗಪ್ಪ ಶೆಟ್ಟಿ ಅವರೇ, ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಮತ್ತು ಹೇಗೆ ನಡೆಯಿತು? ಎಲ್ಲಿ ವಿದ್ಯಾಭ್ಯಾಸ ನಡೆಯಿತು? ನಾನು ಆ ಕಾಲದಲ್ಲಿ 3 ಶಾಲೆಗೆ ಹೋಗಿ 5ನೇ ಕ್ಲಾಸು ಕಲಿತಿದ್ದೇನೆ, ಪ್ರಾಥಮಿಕ ಶಿಕ್ಷಣ. ಚಂದ್ರಾವಳಿ ವಿಲಾಸದ ಶ್ರೀಕೃಷ್ಣನಾಗಿ ಶೃಂಗಾರ ರಸವನ್ನು, ಗಾಂಧಾರಿಯ ದುರಂತ ಕೌರವನಾಗಿ ಕರುಣರಸವನ್ನು, ಬ್ರಹ್ಮಕಪಾಲದ ಮನ್ಮಥನಾಗಿ ವೀರರಸವನ್ನ, ದುಶ್ಯಾಸನನಾಗಿ ಭಯಾನಕ ರಸವನ್ನು, ಶ್ರೀರಾಮನಾಗಿ ಶಾಂತರಸವನ್ನು, ಉತ್ತರ ಕುಮಾರನಾಗಿ ಹಾಸ್ಯ ರಸವನ್ನು ಪರಿಣಾಮಕಾರಿಯಾಗಿ ಬಿಂಬಿಸಿ ಆ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದರು. ದಾಮೋದರ ಮಂಡೆಚ್ಚ, ದಿನೇಶ ಅಮ್ಮಣ್ಣಾಯ, ಬೊಟ್ಟಿಕೆರೆ ಪುರುಷೋತ್ತಮ ಪುಂಜ, ಬೋಳಾರ ನಾರಾಯಣ ಶೆಟ್ಟಿ, ರಾಮದಾಸ ಸಾಮಗ, ಅಳಿಕೆ ರಾಮಯ್ಯ ರೈ,
ಕೋಳಿಯೂರು ರಾಮಚಂದ್ರರಾವ್, ಪುಂಡರೀಕಾಕ್ಷ ಉಪಾಧ್ಯಾಯ, ಮಿಜಾರು ಅಣ್ಣಪ್ಪ, ಪುಳಿಂಚ ರಾಮಯ್ಯ ಶೆಟ್ಟಿ, ಮಾಧವ ಶೆಟ್ಟಿ, ಗುಂಪೆ ರಾಮಯ್ಯ ರೈ, ಕೊಳ್ತಿಗೆ ನಾರಾಯಣಗೌಡರಂತಹ ಸುಪ್ರಸಿದ್ಧ ಕಲಾವಿದರೊಡನೆ ದೀರ್ಘಕಾಲ ಕರ್ನಾಟಕ ಮೇಳದ ಅನಿವಾರ್ಯ ಕಲಾವಿದರಾಗಿದ್ದರು. ಋತುಪರ್ಣ, ಭಾರ್ಗವ, ದೇವವೃತ, ಬಭ್ರುವಾಹನ, ಸುಧನ್ವ, ಅರ್ಜುನ, ಕಾರ್ತ್ಯವೀರ್ಯ, ಶ್ರೀಕೃಷ್ಣ, ಶ್ರೀರಾಮ, ದುಶಾಸನ, ಅತಿಕಾಯ, ಕರ್ಣ, ಕೌರವ, ವಿಷ್ಣು ಮುಂತಾದ ಪೌರಾಣಿಕ ಪಾತ್ರಗಳಲ್ಲಿ ಪ್ರಸಿದ್ಧಿ ಗಳಿಸಿದವರು. ಕೊರಗಪ್ಪ ಶೆಟ್ಟಿಯವರು, ಈಗ ನಿಮ್ಮ ಪ್ರಾಯ 80 ವರ್ಷ. ಆಗ ಯಕ್ಷಗಾನ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಪ್ರಸಂಗಗಳು ಮಾತನಾಡುತ್ತಿದ್ದವು, ತುಳು ಭಾಷೆಗೆ ಸಂಬಂಧಪಟ್ಟ ಪ್ರದರ್ಶನ ಪ್ರಾರಂಭವಾಗಿದ್ದವು. ನಾನು ಮೇಳಕ್ಕೆ ಸೇರಿ ಒಂದು 6-7 ವರ್ಷ ಪರಂಪರೆಯ ಪ್ರಸಂಗಗಳನ್ನೇ ಆಡಿತಾ ಇದ್ದ ಮೇಳಕ್ಕೆ ಹೋಗಿದ್ದೆ. ಮತ್ತು ಅನಿವಾರ್ಯತೆಯಿಂದ ತುಳು ಪ್ರಸಂಗ ಆಡುವ ಮೇಳಗಳು ನನಗೆ ಸಿಕ್ಕಿತು. ಅದರಲ್ಲೇ ನಾನು ಪ್ರಸಿದ್ಧನಾದ. ಹಾಗೆ ಯಕ್ಷಗಾನ ಪಾತ್ರಗಳಿಗೆ ಅಂದರೆ ಒಟ್ಟಾರೆ ಯಕ್ಷಗಾನಕ್ಕೆ ಸಮಾಜದಿಂದ ಹೇಗೆ ಸ್ಪಂದನ ಸಿಗುತ್ತಿತ್ತು ಆಗ ಎಲ್ಲರೂ ಬಹಳ, ಅದು ನಮ್ಮ ಅಭಿನಯದ ಮೇಲೆ ಮತ್ತು ವೇಷಧಾರಿಯ ಸಾಮರ್ಥ್ಯದ ಮೇಲೆ ಪ್ರತಿಕ್ರಿಯೆ ಆಗ್ತಿತ್ತು. ಈಗ ನೀವು ತಿರುಗಾಟದ ವರ್ಷ ಎಷ್ಟು ವರ್ಷಗಳನ್ನು ಪೂರೈಸಿದ್ದೀರಿ? ಈಗ 65ನೇ ವರ್ಷ ಕಳೆದು ಇನ್ನು 66ನೇ ವರ್ಷದ ತಿರುಗಾಟಕ್ಕೆ ಪ್ರಾರಂಭಿಸ್ತೇನೆ. ನಿಮಗೆ ಪ್ರಥಮವಾಗಿ ಯಕ್ಷಗಾನ ರಂಗದಲ್ಲಿ ನೀವು ನಿರ್ವಹಿಸಿದ ಪಾತ್ರ? ಅದು ಬಾಲಗೋಪಾಲ್ ಅಂತ ಒಂದುಂಟು, ಅದು ಪ್ರಥಮ. ಆಮೇಲೆ ನಿತ್ಯ ವೇಷಗಳು, ಸ್ತ್ರೀವೇಷ, ಪುಂಡುವೇಷ, ಪೀಟಿಗೆ ವೇಷ, ಎದುರು ವೇಷ, ಹೀಗೆ ಅದಕ್ಕೊಂದು ವ್ಯವಸ್ಥೆಗಳುಂಟು. ಪೂಂಜರ ಯಶಸ್ವಿ ಮಾನಿಷಾದ ಪ್ರಸಂಗದ ರೂಕ್ಷನ ಪಾತ್ರಕ್ಕೆ ಮೂಲ ಚಿತ್ರಣ ಕೊಟ್ಟವರೇ ಅರುವದವರು. ಇಂದಿಗೂ ರೂಕ್ಷನ ಪಾತ್ರವು ಅರುವದವರ ಚಿತ್ರಣದಲ್ಲೇ ಸಾಗುವುದು. ತುಳು ಪ್ರಸಂಗಗಳು ಯಕ್ಷಗಾನಕ್ಕೆ ಬಂದಾಗ ಅರುವದವರು ತುಳುವಿಗೆ ಹೊಂದಿಕೊಂಡು ಹೋಗಬೇಕಾಯಿತು. ತುಳು ಕಾಲ್ಪನಿಕ ಪ್ರಸಂಗದಲ್ಲಿ ಖಳ ಪಾತ್ರ ನಿರ್ವಹಿಸಿ ತುಳು ಖಳ ಪಾತ್ರಕ್ಕೊಂದು ಚಿತ್ರಣ ಒದಗಿಸಿದ್ದು ಅರುವದವರೇ. ಬೇರೆ ಮೇಳದ ಖಳ ಪಾತ್ರಧಾರಿಗಳು ಅರುವದವರ ಚಿತ್ರಣವನ್ನೇ ಮೂಲವಾಗಿಟ್ಟು ಪರಿಷ್ಕರಿಸಿ ಚಿತ್ರಿಸಿದುದು ಈಗ ಇತಿಹಾಸ. ಅನಂತರಾಮ ಬಂಗಾಡಿಯವರ ಸುಪ್ರಸಿದ್ಧ ಕಾಡಮಲ್ಲಿಗೆಯ ಯಶಸ್ಸಿನಲ್ಲಿ ಅರುವದವರ ಪಾಲು ಉಲ್ಲೇಖನೀಯ. ಬೀರಣ್ಣ ಎಂಬ ಖಳಪಾತ್ರವನ್ನ ಚೆನ್ನಾಗಿ ಚಿತ್ರಿಸಿ ಪುಳಿಂಚ ರಾಮಯ್ಯ ಶೆಟ್ಟರ ಸಿದ್ದು ಪಾತ್ರದೊಂದಿಗೆ ಆ ಕಾಲದಲ್ಲಿ ಮನೆಮಾತಾಗಿದ್ದರು. ಪಟ್ಟದ ಪದ್ಮಲೆಯ ಗುಣಪಾಲ, ಕಚ್ಚೂರ ಮಾಲ್ದಿಯ ಧರ್ಮರಾಜ, ದಳವಾಯಿ ದುಗ್ಗಣ್ಣದ ಚಂದ್ರಶೇಖರ, ಬ್ರಹ್ಮ ಬಲಾಂಡಿಯ ಪಾತ್ರಗಳೆಲ್ಲ ಅರುವರಿಂದ ಚಿತ್ರಿಸಲ್ಪಟ್ಟ ಶ್ರೇಷ್ಠ ಪಾತ್ರಗಳು. ಕೋಟಿ, ಕಾಂತಬಾರೆ, ಕೊರ್ದಬ್ಬು, ದೇವುಪುಂಜ, ಅಗೋಳಿ ಮಂಜಣ್ಣ, ಚಂದುಗಿಡಿ ಮುಂತಾದ ತುಳು ಜಾನಪದ ಪ್ರಸಂಗಗಳಲ್ಲಿ ತಮ್ಮದೇ ಛಾಪು ಬಿಂಬಿಸಿದ್ದರು. ನೀವು ರಂಗದಲ್ಲಿ ನಿಮ್ಮ ತನವನ್ನು ಅಂದರೆ ಅರುವ ಎಂಬುದಾಗಿ ಗುರುತಿಸಲ್ಪಟ್ಟ ವೇಷ ಯಾವುದು? ಪ್ರಥಮವಾಗಿ ನಾನು ದೇವಪುಂಜದಲ್ಲಿ ದೇವಪುಂಜ ಮಾಡಿದ್ದೆ. ಬಾಲ್ಯದು, ಸಾಧಾರಣ 20-21ನೇ ವರ್ಷ ಪ್ರಾಯದು. ಅಲ್ಲಿಂದಲೇ ಸ್ವಲ್ಪ ಪ್ರಸಿದ್ಧಿ ಬಂತು. ಆಮೇಲೆ ಕರ್ನಾಟಕ ಮೇಳದಲ್ಲಿ ಕೆಲವು ತುಳು ಪ್ರಸಂಗದಲ್ಲಿ ವೇಷ ಮಾಡಿದೆ, ಅದು ಪ್ರಸಿದ್ಧಿ ಆಯಿತು. ಆಮೇಲೆ ಕನ್ನಡದಲ್ಲಿ ವಸ್ತ್ರಾಪಾರದಲ್ಲಿ ದುಶ್ಯಾಸನ ನನ್ನ ಬಹಳ ಪ್ರಸಿದ್ಧಿಯ ವೇಷ, ಅದು ಪ್ರಸಿದ್ಧಿಗೆ ಬಂತು. ನಿಮಗೆ ಈಗ ದುಶ್ಯಾಸನ ಪಾತ್ರ ನಿರ್ವಹಣೆಗೆ ಸ್ಫೂರ್ತಿಯಾದಂಥ ಯಾವುದಾದ್ರೂ ವ್ಯಕ್ತಿಗಳು ಇದ್ದಾರಾ? ಅದನ್ನು ಮೊದಲು ಯಾರೂ ಮಾಡಲಿಲ್ಲ, ಮಾಡಿದವರೆಲ್ಲ ನಾನು ಮಾಡಿದ ಹಾಗೆ ಮಾಡಿದ್ದೂ ಇಲ್ಲ, ಅದು ಸ್ವಂತ ಕಲ್ಪನೆ ನಾನು. ನಿಮ್ಮ ಈ ಯಕ್ಷಗಾನದ ಅನುಕರಣೆ, ಈಗ ನಿರ್ವಹಿಸುವ ಪಾತ್ರದ ಪೋಷಣೆ
ಅದು ಯಾರ ಪ್ರಭಾವ ಅದರ ಮೇಲೆ ಇದೆ ಮತ್ತು ಅನುಕರಣೆ ಇದು ಯಾರದ್ದಾದ್ರೂ? ಅನುಕರಣೆ ಅನುಸರಣೆ ಅಂತ ಎರಡು ಉಂಟು. ಅನುಕರಣೆ ಮಾಡುತ್ತಾ ಹೋದರೆ ಅವನಾಗೇ ಆಗ್ತಾನೆ. ಅನುಸರಣೆ ಮಾಡಿದರೆ ಎಲ್ಲರಲ್ಲಿಯೂ ಇರುವ ಒಳ್ಳೆತನವನ್ನು ತೆಗೆದು ರೂಪಿಸುವುದೇ ಅನುಸರಣೆ. ನಾನು ಹಾಗೆ ಮಾಡಿದ್ದು. ಅರುವದವರ ತುಳು ಪ್ರಸಂಗಗಳ ಖಳಪಾತ್ರಗಳು ಹಾಸ್ಯ ಮಿಶ್ರಿತವಾಗಿ ಸಭಿಕರನ್ನ ನೇರವಾಗಿ ಮುಟ್ಟುವಂಥದ್ದು. ಸಂಭಾಷಣೆಯುದ್ದಕ್ಕೂ ಪೌರಾಣಿಕ ಕಥೆಗಳನ್ನ ಆಧಾರವಾಗಿಟ್ಟುಕೊಂಡು ಚಿತ್ರಿಸುವ ಕಲೆ ಅರುವದವರ ವಿಶಿಷ್ಟ ಶೈಲಿಯಾಗಿದೆ. ಹೆಣ್ಣನ್ನ ಬಲಾತ್ಕರಿಸುವ ಸನ್ನಿವೇಶದಲ್ಲಿ ಕಣ್ಣನ್ನ ಕಿರಿದುಗೊಳಿಸಿ ಅರ್ಧ ಮಾತಾಡಿ ಉಳಿದ ಅರ್ಧವನ್ನ ಗುಣಗುಣಿಸಿಯೇ ಅಸ್ಪಷ್ಟವಾಗಿ ಮಾತನಾಡುವುದು ನೋಡುವುದೇ ಚಂದ. ಖಳಪಾತ್ರಗಳಿಗೂ ಘನತೆ ತಂದದ್ದು ಅರುವದವರು ಎಂಬುದು ಸತ್ಯ. ಅರುವ ಮತ್ತು ಪುಳಿಂಚ, ಅರುವ ಮತ್ತು ಮಿಜಾರು, ರಾಮದಾಸ ಸಾಮಗ ಮತ್ತು ಅರುವ, ಕೋಳಿಯೂರು ಮತ್ತು ಅರುವ ಮತ್ತು ಸಂಜಯ್ ಕುಮಾರ್ ಜೋಡಿಗಳು ಒಂದು ಕಾಲದಲ್ಲಿ ಯಕ್ಷರಂಗದಲ್ಲಿ ಹುಚ್ಚೆಬ್ಬಿಸಿದ ಜನಪ್ರಿಯ ಯಕ್ಷ ಜೋಡಿಗಳು. ಉತ್ತರ ಹೇಳಲೇಬೇಕಾ ನಿನಗೆ? ತೆಕೊಳ್ಬೇಕು. ಯಾವುದನ್ನು? ಪಾಪ. ಈಕೋ ಹೊರುವುದಕ್ಕೆ ಸಾಧ್ಯವಿಲ್ಲದಷ್ಟು ದೊಡ್ಡ ಗಂಟನ್ನು ತಂದ್ರೆ ಹೊರ್ಲಿಕ್ಕೆ ಆಗದಿದ್ರು ತಲೆ ಕೊಟ್ಟೇನು. ಪಾಪದಲ್ಲಿ ಪಾಲು ತಕೊಳ್ಳಿಕ್ಕೆ ಆಗೋದಿಲ್ಲ. ಹೌದಾ? ನಾನು ಹೇಳಿ ಆಗಿದೆ, ಒಳ್ಳೆ ಅವಳು ತೆಕೊಳ್ತಾಳೆ. ಹೌದು, ಎಲ್ಲ ಜೀವನದಲ್ಲಿಯೂ ಪಾಪ ಮತ್ತು ಪುಣ್ಯ ಎಂಬುದು ಎರಡು ಉಂಟು. ಒಳ್ಳೆಯದು ಮಾಡಿದ್ರೆ ಪುಣ್ಯ, ಬೇಡದು ಮಾಡಿದ್ರೆ ಪಾಪ. ಅರುವದವರ ತುಳು ಪ್ರಸಂಗಗಳ ಖಳಪಾತ್ರಗಳ ಸಂಭಾಷಣೆಗಳು ಇಂದಿಗೂ ಯಕ್ಷಗಾನ ರಸಿಕರ ಬಾಯಲ್ಲಿ ಅನುರಣಿಸುತ್ತಿದೆ. 24/11/1940 ಸುಬ್ಬಯ್ಯ ಶೆಟ್ಟಿ ಮತ್ತು ಕಾಂತಕ್ಕ ಶೆಟ್ಟಿ ದಂಪತಿಗಳ ಪುತ್ರರಾಗಿ ಜನಿಸಿದ ಅರುವ ಕೊರಗಪ್ಪ ಶೆಟ್ಟರು ತಮ್ಮ 5ನೆಯ ತರಗತಿ ವ್ಯಾಸಂಗ ಮುಗಿಸಿ ಯಕ್ಷಗಾನದತ್ತ ಮುಖ ಹೊರಳಿಸಿದರು. ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಾದ ಪಡ್ರೆ ಚಂದುರವರಲ್ಲಿ ಶಿಷ್ಯತ್ವ ಸ್ವೀಕರಿಸಿ ಯಕ್ಷಗಾನದ ಸರ್ವಾಂಗೀಣ ಅಂಗಗಳನ್ನು ಕಲಿತರು. ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಆಕರ್ಷಿತರಾದಿರಿ ಮತ್ತು ಈ ಕ್ಷೇತ್ರದಲ್ಲಿ ನಿಮಗೆ ಪ್ರಪ್ರಥಮವಾಗಿ ಹೆಜ್ಜೆಯ ಗುರುತುಗಳನ್ನು ಹೇಳಿಕೊಟ್ಟ ಗುರುಗಳು ಯಾರು? ದಿವಂಗತ ಪಡ್ರೆ ಚಂದನವರು. ಅವರಿಂದ ನೀವು ಹೇಗೆ ಪ್ರಭಾವಿತರಾದಿರಿ ಮತ್ತು ಅವರು ನಿಮಗೆ ಯಾವ ವೇಷಗಳ ಬಗ್ಗೆ ಮಾರ್ಗದರ್ಶನವನ್ನು ಮಾಡಿದರು? ಅವರಿಗೂ ನನಗೂ ಒಂದು ವರ್ಷದಲ್ಲಿ ಕಟೀಲು ಮೇಳದಲ್ಲಿ ಒಟ್ಟಿಗೆ ತಿರುಗಾಟ ಇತ್ತು. ಆಗ ಕೆಲವು ಮಂದಿ ಎಲ್ಲ ನನಗೆ ಅಭಿಪ್ರಾಯವನ್ನು ಕೊಟ್ಟರು, ನೀನು ಅವರೊಟ್ಟಿಗೆ ಹೋಗು, ಒಳ್ಳೆಯದಾಗ್ತೀಯ ಅಂತ. ಹಾಗೆ ಅವರ ಸಹವಾಸ ನನಗೆ ಸಿಕ್ಕಿತು. 7 ವರ್ಷ ನಾನು ಅವರ ಜೊತೆಯಲ್ಲಿ ಇದ್ದೆ. ಪಡ್ರೆ ಚಂದ್ರ ಅವರು ಬಿಟ್ಟರೆ ಬೇರೆ ಯಾರು ನಿಮ್ಮ ಮೇಲೆ ಪ್ರಭಾವ ಬೀರಿದ ಕಲಾವಿದರು ಆ ಕಾಲದಲ್ಲಿ? ತುಂಬ ಮಂದಿ ಇದ್ದಾರೆ. ಬೋಳಾರ್ ನಾರಾಯಣ ಶೆಟ್ಟರು, ಅಳಕೆ ರಾಮೇರೈಗಳು, ದಾಮೋದರ ಮಂಡೇತಿಯವರು, ಭಾಗವತರು, ಮತ್ತು ಬಿಜಾರ್ ಅಣ್ಣಪ್ಪ, ಕೋಳಿಯೂರು ರಾಮಚಂದ್ರರಾವ್, ತುಂಬ ಮಂದಿ ಕಲಾವಿದರ ಒಡನಾಟ ನನಗೆ ಸಿಕ್ಕಿದೆ. ಶೇಣಿ ಗೋಪಾಲಕೃಷ್ಣ ಭಟ್ರು, ಆಮೇಲೆ ಹರಿದಾಸ್ ಮಲ್ಪೇಶ್, ರಾಮದಾಸ್ ಸಾಮಗುರು, ಇವರ ಒಡನಾಟ ಎಲ್ಲ ನನಗೆ ಸಿಕ್ಕಿದ್ದು ನನಗೆ ಬಹಳ ಪ್ರಯೋಜನ ಆಗಿದೆ. ಅರುವ ಕೊರಗಪ್ಪ ಶೆಟ್ಟಿ ಅವರೇ, ಆಗ ಗುರು ಶಿಷ್ಯ ಪರಂಪರೆ ಹೇಗಿತ್ತು? ಮತ್ತೆ ಎಷ್ಟು ವರ್ಷಗಳ ತನಕ ಗುರುಗಳೊಂದಿಗೆ ನೀವು ಯಕ್ಷಗಾನವನ್ನು ನೀವು ಅಭ್ಯಾಸ ಮಾಡಬೇಕಿತ್ತು? ನಾನಾಗ ಅವರ ಜೊತೆಯಲ್ಲಿ 7 ವರ್ಷ ಒಟ್ಟಿಗೆ ಇದ್ದೆ. 3 ಮೇಳದಲ್ಲಿ ನಾವು ಒಟ್ಟಿಗೆ ಇದ್ದೆವು. ಆಮೇಲೆ ಆಗಿನ ಗುರು ಪರಂಪರೆ ಅಂದರೆ ಅದು ಅವರು ಹೇಳಿದ್ದನ್ನು ನಾವು ಮಾಡಲೇಬೇಕು. ಮತ್ತು ನಮಗೆ ಹೆದರಿಕೆ ಇತ್ತು, ಭಕ್ತಿ ಇತ್ತು, ಹೆದರಿಸುವ ಗುಣವು ಅವರಲ್ಲಿತ್ತು. ಹೀಗಾಗಿ ನಮಗೆ ಅನುಕೂಲ ಆಯಿತು. ಮುಂದೆ ಪಡ್ರೆ ಚಂದುರವರೊಂದಿಗೆ 1955ರಲ್ಲಿ ಕಟೀಲು ಮೇಳ ಸೇರಿದರು. 7 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿ ಪಡ್ರೆ ಚಂದುರವರಿಂದ ಎಂಬ ನೆಗಳ್ತೆಗೆ ಪಾತ್ರರಾದರು. ಕೂಡ್ಲು, ಕುಂಡಾವು, ಕರ್ನಾಟಕ, ಕದ್ರಿ, ಮಂಗಳಾದೇವಿ, ಎಡನೀರು, ಬಪ್ಪನಾಡು ಮುಂತಾದ ಮೇಳಗಳಲ್ಲಿ
ತಿರುಗಾಟ ನಡೆಸಿ ಇದೀಗ ಸುಂಕದಗಟ್ಟೆ ಮೇಳದ ಪ್ರಧಾನ ಕಲಾವಿದರಾಗಿದ್ದು ತಮ್ಮ 65ನೇ ವರ್ಷದ ತಿರುಗಾಟ ನಡೆಸಿದ್ದಾರೆ. ನಾಯಕ ಹಾಗೂ ಪ್ರತಿನಾಯಕ ಈ ಎರಡು ವಿಭಿನ್ನ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. 13 ವರ್ಷಗಳ ಹಿಂದೆ ಸಮಾಜಮುಖಿ ಸೇವೆ ನಡೆಸುವ ಉದ್ದೇಶದಿಂದ ಅರುವ ಕೊರಗಪ್ಪ ಶೆಟ್ಟಿ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನ ಸ್ಥಾಪಿಸಿ ನೂರಾರು ಬಡ ಕುಟುಂಬಗಳಿಗೆ ವಿವಾಹ, ವಿದ್ಯಾಭ್ಯಾಸ, ವೈದ್ಯಕೀಯ ನೆರವನ್ನ ನೀಡಿದ್ದಲ್ಲದೆ ಅಶಕ್ತ ಕಲಾವಿದರಿಗೆ ನಿಧಿ, 70 ಮಂದಿಗೆ ಸನ್ಮಾನ, ವೃದ್ಧಾಪ್ಯ ವೇತನ ನೀಡಿ ಸಹಾಯ ಹಸ್ತ ನೀಡಿದ್ದಾರೆ. 50 ಮಂದಿ ವೃದ್ಧರಿಗೆ ಕಿಟ್, 450 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿದ್ದಾರೆ. ಬೇಲಾಡಿ ಪ್ರಶಸ್ತಿ, ಕೀಲಾರು ಪ್ರಶಸ್ತಿ, ಪೇಜಾವರ, ಒಡಿಯೂರು ಸ್ವಾಮೀಜಿ ಪ್ರಶಸ್ತಿ, ಲಯನ್ಸ್ ಕ್ಲಬ್ನವರ ಯಕ್ಷ ವಿಭೂಷಣ ಬಿರುದು ಸಹಿತ 400ಕ್ಕೂ ಹೆಚ್ಚು ಸನ್ಮಾನ ಪಡೆದಿದ್ದಾರೆ. 2001ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಮೂಡುಬಿದಿರೆಯ ಸಾಂಸ್ಕೃತಿಕ ಹರಿಕಾರ ಎನಿಸಿರುವ ಡಾಕ್ಟರ್ ಮೋಹನ್ ಆಳ್ವರ ಅಧ್ಯಕ್ಷತೆಯ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಅರುವದವರ 80ನೇ ವರ್ಷದ ಸಂಭ್ರಮದಲ್ಲಿ ಅಭಿನಂದನಾ ಗ್ರಂಥ ಹೊರತರುವ ಉದ್ದೇಶ ಹೊಂದಿದ್ದಾರೆ. ನೀವು ಯಕ್ಷಗಾನ ಕ್ಷೇತ್ರವನ್ನು ಆಯ್ದುಕೊಂಡ ಮೇಲೆ ನಿಮ್ಮ ಕಸುಬು ಅದೇ ಐತೆ ಅಲ್ಲ ಬೇರೆ ಏನಾದರೂ ಉಪಕಸುಗಳು ನೀವು ನಿಮ್ಮ ಬಿಡುವಿನಲ್ಲಿ ನಿರ್ವಹಿಸ್ತಿದ್ದೀರಾ? ಆಗಿನ ಕಾಲದ ಸಂಪಾದನೆಯಲ್ಲಿ ವ್ಯಕ್ತಿಯೊಬ್ಬ ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಕಷ್ಟದ ಸ್ಥಿತಿ ಇತ್ತು. ಹಾಗಾಗಿ ನಾನು ಮತ್ತೆ ಸ್ವಲ್ಪ ಕೃಷಿಯತ್ತವೂ ವಾಲಿದೆ. ನಿಮ್ಮ ಮನೆಯಲ್ಲಿ ಇದಕ್ಕೆ ಸಂಪೂರ್ಣ ತಂದೆ ತಾಯಿಯಿಂದ ಮತ್ತು ಒಡನಾಡಿಗಳಿಂದ ನಿಮಗೆ ಬೆಂಬಲ ಇತ್ತ? ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನನ್ನ ಹೆಂಡತಿಯು ತುಂಬ ನನಗೆ ಅನುಕೂಲವಾಗಿ ವರ್ತಿಸಿದ್ದಾಳೆ. ಹಾಗಾಗಿ ನನಗದು ಪ್ರಯೋಜನ ಆಯಿತು. ನೀವು ಬಯಲಾಟಕ್ಕೆ ಡೇರೆ ಮೇಳಕ್ಕೂ ವ್ಯತ್ಯಾಸಗಳು ನಿಮ್ಮಲ್ಲಿ ಏನಾದರೂ ಕಂಡುಕೊಳ್ಳಲು ಸಾಧ್ಯವಾಗಿದೆಯೇ? ಈಗ ಡೇರೆ ಮೇಳಗಳು ಬಹಳ ಕಡಿಮೆ. ಆದರೆ ಡೇರೆ ಮೇಳ ಕಲಾವಿದನಿಗೆ ಒಳ್ಳೆಯದು, ವ್ಯವಸ್ಥೆ ಉಂಟು, ಮತ್ತು ಅಲ್ಲಿ ವೇದಿಕೆ ವ್ಯವಸ್ಥಿತವಾಗಿ ಉಂಟು. ಡೇರೆ ಮೇಳದಲ್ಲಿ ಒಳ್ಳೆಯ ಕಲಾವಿದರು ಇರ್ತಾರೆ. ನಿಮಗೆ ಪ್ರಥಮವಾಗಿ ನಿಮ್ಮ ರಂಗಸ್ಥಳದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮವಾಗಿ ನಿಮಗೆ ಸಿಕ್ಕಿದ ಸಂಭಾವನೆ ಎಷ್ಟು? ಆಗ 24 ಆಣೆ ಅಂತ ಒಂದು ಪಾವಲಿ ಇತ್ತು. ಅದು ದಿವಸಕ್ಕೊಂದು 4 ಆಣೆ ಕೊಡ್ತಿದ್ರು. ನೀವು ಇಷ್ಟು ಎತ್ತರಕ್ಕೇರಲು ಕಾರಣವಾದ ವ್ಯಕ್ತಿಯೋ, ಸಂಸ್ಥೆಯೋ ಅಥವಾ ಯಜಮಾನನೋ? ಸಂಸ್ಥೆಯೂ ಹೌದು, ಯಜಮಾನನೂ ಹೌದು, ಸ್ವಯಂ ಪ್ರಯತ್ನವೂ ಹೌದು. ಮತ್ತು ಈಗ ಬಹಳಷ್ಟು ಅಭಿಮಾನಿಗಳು ಹೇಳುವಾಗೆ ಅರುವ ಶೈಲಿ, ಈ ಶೈಲಿಯ ವಿಶೇಷತೆ ಏನು? ಅದರಲ್ಲಿ ನಾಟಕೀಯತೆಯೂ ಉಂಟು, ಯಕ್ಷಗಾನವೂ ಉಂಟು, ಮತ್ತು ಅದರಲ್ಲಿ ಆಕರ್ಷಣೆಯೂ ಉಂಟು. ಹಾಗಾಗಿ ನಾಟಕೀಯ ಮತ್ತು ಯಕ್ಷಗಾನ ಜೊತೆಯಾದರೆ ಮಾತ್ರ ಅದಕ್ಕೆ ಮೆರಗು ಬರುವುದು. ಅದನ್ನು ನಾನು ಮಾಡ್ತಾ ಹೋದೆ. ಮತ್ತು ಈಗಿನ ಹೊಸ ಕಲಾವಿದರಿಗೆ, ಇಂದಿನ ಯುವ ಕಲಾವಿದರಿಗೆ ನಿಮ್ಮ ಮಾರ್ಗದರ್ಶನ, ನಿಮ್ಮ ಕಿವಿ ಮಾತುಗಳು ಏನಾದರೂ ಹೇಳಲು ಇಚ್ಛಿಸುವಿರಾ? ಸತತ ಪ್ರಯತ್ನ ಮಾಡಬೇಕು, ಮತ್ತು ಉದಾಸೀನ ಮಾಡಬಾರದು, ಮತ್ತು ದಿವಸಕ್ಕೆ ಸ್ವಲ್ಪ ಹೊತ್ತಾದರೂ ಓದಬೇಕು. ಇದೆಲ್ಲ ಮಾಡಿದರೆ ಕಲಾವಿದನಾಗೋದಕ್ಕೆ ಸಾಧ್ಯತೆ ಉಂಟು. ಪ್ರಯತ್ನ ಮಾಡಬೇಕು. ಇನ್ನು ಭವಿಷ್ಯದಲ್ಲಿ ಯಕ್ಷಗಾನಕ್ಕೆ ಭವಿಷ್ಯ ಇದೆಯಾ? ನಿಮ್ಮ ಅನಿಸಿಕೆ ಏನು? ಕಾಲಾಯ ತಸ್ಮೈ ನಮಃ. ಈ ಕಾಲದ ಜನಗಳಿಗೆ ಈ ಕಾಲದ ಕಲಾವಿದರು ಸಾಕಾಗ್ತಾರೆ. ನಿವೃತ್ತಿ ಯೋಚನೆ ನಿಮಗೆ ಇದೆಯಾ? ಜನಗಳಿಗೆ ಬೇಡ ಅಂತ ಹೇಳುವಾಗೆ ನಿವೃತ್ತಿಯಾಗುವುದು ಮತ್ತೇನು. ಉತ್ತಮ ಕೃಷಿಕರಾಗಿರುವ ಅರುವದವರು ತಮಗೆ ಸರ್ಕಾರದ ಮಾಸಾಶನ ಪಡೆಯುವ ಅವಕಾಶ ಇದ್ದರೂ ತಮ್ಮ ವರಮಾನದ ಮಿತಿ ಹೆಚ್ಚಿದ್ದು ಸುಳ್ಳು ಹೇಳಿ ಮಾಸಾಶನ ಪಡೆಯಬಾರದು ಎಂಬ ತತ್ವಕ್ಕೆ ಕಟ್ಟು ಬಿದ್ದು ಮಾಸಾಶನವನ್ನ ನಿರಾಕರಿಸಿದ್ದರು. ಧರ್ಮಪತ್ನಿ ಶ್ರೀಮತಿ ಮಹಾಲಕ್ಷ್ಮಿ, ಮಕ್ಕಳಾದ ದೇವಿ ಪ್ರಸಾದ್ ಹಾಗೂ ವತ್ಸಲಾರೊಂದಿಗೆ ಸಂತೃಪ್ತ ಜೀವನ ಸಾಗಿಸುತ್ತಿರುವ 80 ವರ್ಷ ವಯಸ್ಸಿನ ಅರುವ ಕೊರಗಪ್ಪ ಶೆಟ್ಟರಿಗೆ ಶುಭವನ್ನು ಕೋರುತ್ತೇನೆ. ಎಂ ಶಾಂತಾರಾಮ್ ಕುಡ್ವ, ಮೂಡುಬಿದ್ರೆ.
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.